ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ಗೆ ಎಸ್ಕಾಟ್ ಭದ್ರತೆ ನೀಡದ ವಿಚಾರವಾಗಿ ಕಾರ್ಯಕರ್ತರಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. 5 ದಿನಗಳ ಕಾಲ ಉಡುಪಿ ಜಿಲ್ಲಾ ಪ್ರವಾಸದಲ್ಲಿದ್ದ ಮುತಾಲಿಕ್ಗೆ ಸೂಕ್ತ ಭದ್ರತೆ ನೀಡದ ಬಗ್ಗೆ ಶ್ರೀರಾಮ ಸೇನೆ ಕಾರ್ಯಕರ್ತರು ಬೇಸರ ವ್ಯಕ್ತಪಡಿಸಿದ್ದಾರೆ. ಎಸ್ಕಾಟ್ ನೀಡದ ಬಗ್ಗೆ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಮುತಾಲಿಕ್. ಉಡುಪಿಯಲ್ಲಿ ನನಗೆ ಪೊಲೀಸ್ ಎಸ್ಕಾಟ್ ಕೊಡಲೇಬೇಕಾಗಿತ್ತು, ಅದು ಪೊಲೀಸ್ ಇಲಾಖೆಯ ಕರ್ತವ್ಯವಾಗಿತ್ತು. ಈ ಜಿಲ್ಲೆಯಿಂದಲೇ ನನಗೆ ಬೆದರಿಕೆ ಹಾಕಲಾಗಿತ್ತು. ಮುತಾಲಿಕ್ ಮತ್ತು ಯಶ್ಪಾಲ್ ತಲೆ ಕಡಿತವರಿಗೆ 10 ಲಕ್ಷ ರೂಪಾಯಿ ಕೊಡುವುದಾಗಿ ಘೋಷಿಸಿದರು. ನೇರವಾಗಿ ಖಾತೆಗೆ ಹಣ ಹಾಕುವುದಾಗಿ ಧಮಕಿ ಕೊಟ್ಟಿದ್ರು. ಕೊಲೆ ಬೆದರಿಕೆ ಹಾಕಿದ ಜಿಲ್ಲೆಯಲ್ಲೇ ನನ್ನನ್ನು ನಿರ್ಲಕ್ಷಿಸಿದ್ದಾರೆ. ಇದೊಂದು ರಾಜಕೀಯ ಕುತಂತ್ರಗಾರಿಕೆ ಎಂದು ಅನಿಸುತ್ತೆ. ಈ ರೀತಿ ಮಾಡಿದರೆ ಜನರೇ ನಿಮಗೆ ಉಗಿಯುತ್ತಾರೆ. ಹಿಂದುತ್ವಕ್ಕಾಗಿ ಕೆಲಸ ಮಾಡಿದವರಿಗೆ ರಕ್ಷಣೆ ಕೊಟ್ಟಿಲ್ಲ ಅಂದರೆ ನೀವು ಯಾವ ಮಟ್ಟಕ್ಕೆ ಹಿಡಿದಿದ್ದೀರಿ ಅನ್ನೋದು ಗೊತ್ತಾಗುತ್ತೆ. ಇಷ್ಟಕ್ಕೆ ಬಿಡಲ್ಲ, ನನಗೂ ಇನ್ನೂ ತೊಂದರೆ ಕೊಡ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ತೊಂದರೆ ಕೊಡ್ತಾರೆ. ನನಗೆ ತೊಂದರೆ ಕೊಡುವುದು ಬಿಟ್ಟು ಬೇರೆ ಯೋಚನೆ ಮಾಡಿ. ನೀವು ಯಾರಿಗೆ ತೊಂದರೆ ಕೊಡುತ್ತಿದ್ದೀರಿ ಗೊತ್ತಾ? ಹಿಂದೂ ನಾಯಕನಿಗೆ ತೊಂದರೆ ನೀಡ್ತಾ ಇದ್ದೀರಿ. ಈ ರಾಕ್ಷಸಿ ಪ್ರವೃತ್ತಿಯನ್ನು ಕಾಂಗ್ರೆಸ್ನವರು ಮಾಡ್ತಾ ಇದ್ರು. ನೀವು ಹೀಗೆ ಮಾಡಿದರೆ ಹಿಂದುತ್ವಕ್ಕೆ ತೊಂದರೆಯಾಗುತ್ತದೆ ಎಂದು ಕಿಡಿಕಾರಿದ್ದಾರೆ. ಬರೇ ಸೆಕ್ಯೂರಿಟಿ ಅಷ್ಟೇ ಅಲ್ಲ, ಇನ್ನೂ ತೊಂದರೆ ಕೊಡ್ತಾರೆ, ಬೇರೆ ಬೇರೆ ರೀತಿಯ ತೊಂದರೆ ಕೊಡ್ತಾರೆ. ನಾನು ಹೇಳೋದು, ತೊಂದರೆ ಕೊಡೋದ್ರ ಬಿಟ್ಟು ಒಂದ್ಸಲ ಯೋಚನೆ ಮಾಡಿ, ಯಾರಿಗೆ ತೊಂದರೆ ಕೊಡ್ತಾರೆ? ಹಿಂದುತ್ವಕ್ಕೆ, ಹಿಂದೂ ನಾಯಕರಿಗೆ, ಹಿಂದೂ ಸಂಘಟನೆಕರಿಗೆ ನೀವು ತೊಂದರೆ ಕೊಡ್ತಾ ಇರುವಂಥದ್ದು ಇದು ಸರಿಯಲ್ಲ. ನಿಮ್ಮ ಮಾನಸಿಕತೆ, ಈ ರಾಕ್ಷಸಿ ಪ್ರವೃತ್ತಿ ಕಾಂಗ್ರೆಸ್ನವ್ರು ಮಾಡಿದರು. ಕಾಂಗ್ರೆಸ್ನವರು ಮಾಡಿದಂಥ ಅದೇ ಪ್ರವೃತ್ತಿಯನ್ನು ನೀವು ಮಾಡಿದರೆ ನನಗೆ ಧಕ್ಕೆ ಇಲ್ಲ, ಹಿಂದುತ್ವಕ್ಕೆ ಧಕ್ಕೆ ಆಗುತ್ತೆ. ಆದರೆ ನಾನು ಮತ್ತೆ ಪುಟದು ಬರ್ತೀನಿ, ಮತ್ತೆ ಎದ್ದು ಬರ್ತೀನಿ, ಮತ್ತೆ ನಿಂತ್ಕೊಳ್ತೀನಿ ಅಂತನ್ನುವಂಥದ್ದು ನಿಮಗೆ ಗೊತ್ತಿದೆ. ನೀವು ಎಷ್ಟೇ ತಡಿಬೋದು, ಎಷ್ಟೇ ನೀವು ತೊಂದರೆ ಕೊಡ್ಬೋದು, ಆದರೆ ಇದೇ ಕಾಂಗ್ರೆಸ್ಸಿನ ತಡೆದಾಗ ನಿಮಗೆ ತೊಂದರೆ ಕೊಟ್ಟಂಥ ಸಮಯದಲ್ಲೇ ನಾನು ನಾಯಕನಾಗಿ ಹೊರಗೆ ಬಂದಿದ್ದೀನಿ ಅಂತ ನೆನಪಿಟ್ಕೊಳ್ಳಿ. ನಿಮ್ಮ ತೊಂದರೆಗೆ, ನಿಮ್ಮ ಅಡಚಣೆಗೆ, ನಿಮ್ಮ ಸೆಕ್ಯೂರಿಟಿ ಇಲ್ಲದೆ ನಾನು ಬದುಕೋದು ಹೇಗೆ ಗೊತ್ತು. ಸೊ ನಾನು ನಾಯಕನಾಗೋದು ಹಿಂದುತ್ವದಲ್ಲಿ ಯಾವುದೇ ರೀತಿಯ ನಾನು ಕಾಂಪ್ರಮೈಸ್ ಇಲ್ಲದೆ ಬೆಳೆದಿದ್ದರಿಂದ ಹಿಂದೂ ಸಮಾಜ, ಹಿಂದೂ ಸಂಘಟಕರು, ನಿಮ್ಮ ಜೊತೆಗೆ ಇರುವಂಥವರು ಕೂಡ ಇವತ್ತು ನನ್ನನ್ನು ಒಪ್ತಾ ಇದ್ದಾರೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ನೋಡಿ, ಪೊಲೀಸ್ ಎಸ್ಕಾಟ್ ಅದು ಕೂಡ ಉಡುಪಿಯಲ್ಲಿ ಕೊಡಬೇಕಾದಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟಿನ ಕರ್ತವ್ಯ. ಇಲ್ಲೇ ಯಶ್ಪಾಲ್ ಮತ್ತು ಪ್ರಮೋದ್ ಮುತಾಲಿಕರನ್ನ ಚೆಂಡ ಕಡ್ದಂಥವ್ರಿಗೆ 10 ಲಕ್ಷ ರೂಪಾಯಿ ನೇರವಾಗಿ ಅವರ ಅಕೌಂಟಿಗೆ ಕಳಿಸ್ತೀವಿ ಅಂತ ಹೇಳಿದಂಥ ಧಮಕಿ ಕೊಟ್ಟಂಥ ಇಲ್ಲೇ ಉಡುಪಿ ಹತ್ತಿರನೇ ಇರುವಂಥದ್ದು. ಅಂಥ ಒಂದು ನೇರವಾಗಿ ಧಮಕಿ ಕೊಟ್ಟದ್ದು, ಕೊಲೆ ಬೆದರಿಕೆ ಹಾಕಿದಂಥ ಇದರಲ್ಲೇ ಪ್ರಮೋದ್ ಮುತಾಲಿಕರನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಇದೆಲ್ಲೋ ಒಂದು ಕಡೆಗೆ ರಾಜಕೀಯ ಕುತಂತ್ರಗಾರಿಕೆ ಇದರಲ್ಲಿ ಎದ್ದು ಕಾಣಿಸುತ್ತೆ. ನಾನು ಇದಕ್ಕೆ ರಾಜಕೀಯ ಕುತಂತ್ರಗಾರಿಕೆ ನಾನೇನು ನಿಮ್ಮ ಟೀಕೆ ಮಾಡೋಲ್ವ.